കണ്ണു ചുവക്കാണ്, പല്ല് കടിക്കണം, മുഷ്ടി ചുരട്ടണ്, ആകെ വിയർക്കാണ്. നാടി ഞരമ്പ് വലിഞ്ഞു മുറുകണ്, പേശികളാകെ ഉരുണ്ട് കയറാണ്. ചങ്കിനകത്ത് താളമടിക്കണ്, തകിട തകിട മേളമടിക്കണ്. Halo bos, bunyi depan itu. Lihat lagi. Balik. പെരുത്ത് കയ്യാറാണ്, വെള്ളച്ചപ്പാട്ട് പോലെ ഉറഞ്ഞു തുള്ളാണ്. കണ്ണു ചുവക്കണ്, പല്ല് കടിക്കണ്, മുഷ്ടി ചുരുട്ടണ്, ആകെ വിയർക്കണ്. നാടി നരമ്പ് വലിഞ്ഞു മുറുകണ്, പേശികളാകെ ഉരുണ്ട് കയറാണ്. ചങ്കിനകത്ത് താളമടിക്കണ്, തക്കിട്ട മേളമടിക്കണ്. Masanya lagi macet. Kulit. ಈ ಸತಿ ಮಿಸ್ ಸಾಯನ ಬರಲಿ, ದೆಪ್ಪಡು ಪಂಡ ದೆಪ್ಪಡು. Ini bos anu punah kan. Boleh ambil. Kolak. Berpilih di mana jadi. Betul. Yes. ಸಾರಿ ಸೆಕಂಡ್ ಊರು ಯಾರೇ ಇರಂತೆ ಅಮಸರವಂತರ ನಿಕ್ಕದಾಲ ಪಂಡೆನ ನಿಕ್ಕ ಖಾಲಿ ಬ್ರೇಕ್ ಪಾಡ್ನ ಬೇಲೆ ಹೆಂಚಿನ ಜನಕ್ಕೂ ಮತ್ತೆ ನೋಡಿ ಉಲ್ಲೆ ಮರ್ಸ ಕಾಮನ್ ವಾಯ್ಸ್ ಸಂತೋಲ್ಲೆ ಇವ್ರು ಬದಿ ಸಾವು ಮಾರ್ರೆ ಲೆಟ್ಸ್ ಗೋ ಬೈ ಬಾಸ್ ಯಾ ಬಾಸ್ ಲೆಕ್ಕ ಮಾರ ಕನ್ನಡ ತೋಜಾನ್ ತೋಜುಂದೆ ಕಣ್ಣು ತುಲೆ ಓಂ ದಮಾತ್ರಸೆ ಓಂ ಈರಂಚು ತೋರ ನಾನಲ್ಲ ತೋಜರಿ ಮೂರು ಓ ಯೇ ಸರಿ ಪಂಡ ಬೋಲ್ ದೆಪ್ಪರೆ ಏರ ದೆಪ್ಪರೆ ಎಂಚ ದೆಪ್ಪರೆ ಒಂದು ನಿಮಿಷ ನಮ್ಮ ಹೂವೇ ಬೇಲೆ ಮಾಡಿ ತುಂಬ ಸುರುಕು ಎಂಕಲ್ಲ ಆಯುಧ ಬರುತ್ತೆ ಆಯುಧ ಫಸ್ಟ್ ಹಲೋ ಪೋಂಕ್ಲೇಶ್ ಎಲ್ಲಿದ್ಯಪ್ಪ ಕತೆ ಕಳ್ಸು ಹಾಂ ಇತ್ತ ಬರ್ಪೇರಿಗೆ ಬೈಕ್ರದಾದ ಬತ್ತೀನಿ ಸೈತಿನಿಕ್ ಕೋಟು ಬಾಟ್ಲಾಕಾತನು ಒಂದು ನರವಣಿಗೆ ರಡ್ಡು ಕಣ್ಣು ಭಯಂಕರ ಬರ್ಬಿಂದಿಲ್ಲವೇ ಕುರಿ ಅವೇ ಸರಿ ಪಂಡ ಒಲ್ಪ ದೆಪ್ಪರೆ ಏರ ದೆಪ್ಪರೆ ಎಂಚ ದೆಪ್ಪರೆ ಅವರಟ್ಟು ಬೊಂಡ ದೆಪ್ಪರೆ ಬೊಂಡ ಶೇ 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 ಒಕ್ಕಡೆ ಬಂಗಡೂರೆ ಕಲೆ ತೊಂಬತ್ತೀನಿ ಮಾರೆ ಸೈಡ್ ಆಯನ ಮಾತಾವಾಡು ನರೇತ ಬೊಂಡ ದೆಪ್ಪರದ ಸರಿ ಮೆಲ್ಲ ಬರೋಡು ಸೌಂಡ್ ಅಂಡ ಬರಲಿ ನಾಯಿ ಬಿಡು ಅಲ್ಲ ಗೇಟ್ ಓಪನ್ ಇತ್ತು ಛೇ ಸಾವು ಏಸನೆ ಮರ್ಲಿ ಮಾತ್ರ ಓಸ್ರೆ ಸರಿ ಬಟ ಮಿತ್ರ ಕದ ಸರಿ ಕಾರದ ಮರಟ್ಟು ತೀರ್ದಿತ್ತು ಎಲ್ಲ ಸರಿ ಅಭಿ ಮಿತರ್ ಪಾತು ರುಚಿ ಶಾಬಾಸ್ ನಿಮಗೆ ದೇವಸ್ಥಾನ ಮಿತರ್ ರಪ್ಪ ಉತ್ತರ ಅಲ್ಲ ಆತ್ನ ಟೈಮ್ ವಾಜನ್ ಹಾಕಾಗ ಮಿತರ್ ದೇವಕ್ಕ ನಂದು ಇದೆಲ್ಲ ಪಾಸೆ ಜನ ತೂಲ ಮಿತ್ತುಲ ನನ್ನ ಮಿತ್ತು ಪೋನ ಬತ್ತಲ್ಲ ಗೊತ್ತಾನದ ಹೆಂಗ್ ದಿಕ್ಕರು నుంచి బార మార్ ఇంకో కూడా మనల బ్యాట్లే దిక్కుడు ఎనవైన పతమ పెద్ద యాసనే ఆ బగ్ 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 అవునా యా ఇంకే అవి ಎಲ್ಲ ಕ್ರಿಕೆಟ್ ಗೊಬ್ಬರ ಅವು
ಬಲೆ ಮಗ್ಗನ ಕಡೆ ಪೊಂಡ ಕಂಡೋರತ ಬಲೆ Iya pak. नाटक तुमका मारा ಅಲೆ ಅಲ್ಲ ಅಲ್ಲಿ ಬೂರಿಯರಿಯೇ It was at this moment that he knew. He fucked up. ಶೇ ಇವೇನು ಬರ್ತಿರ್ಬೋದು ಅಕುಲ್ ಬಲ್ತಿರತ್ತೆ Badu kena nata dan nanti muka mare. ಹ್ಯಾಪಿ ಶಿವರಾತ್ರಿ ಯಾಕೆ